ಬೀಸ್ ಆ್ಯಂಡ್ ಬೀ ಕೀಪಿಂಗ್, ಜೇನು ಹಾಗೂ ಜೇನು ಸಾಕಾಣಿಕೆ ಹೇಳುವಂಥ ವಿಚಾರ. ನೆಕ್ಸ್ಟ್, ಸೊ ಬಹುಶಃ ನಾವು ಗಮನಿಸಿದರೆ ಗೊತ್ತಾಗ್ತದೆ, ಜೇನಿನಲ್ಲಿ ಇದೊಂದು ಕೀಟ, ಪ್ರಕೃತಿಯಲ್ಲಿ ಇರುವಂಥ ಒಂದು ಕೀಟ. ಅದನ್ನು ನಾವು ಪಳಗಿಸಿ ಸಾಕಾಣಿಕೆಯನ್ನು ಮಾಡಿ ಉಪ ಉತ್ಪನ್ನವನ್ನು ಪಡೆಯುತ್ತೇವೆ. ಹಾಗೆಯೇ ಅದರಿಂದ ಆಗುವಂತಹ ಪ್ರಯೋಜನಗಳನ್ನು ಕೃಷಿಕ ವರ್ಗಕ್ಕೆ ಕೊಡುವಂತಹ ಒಂದು ವಿಚಾರಧಾರೆಯನ್ನು ಇದರಲ್ಲಿ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಜೇನು ಹುಳಗಳನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಸುಮಾರು ಹುಳಗಳಿದೆ. ಅದರಲ್ಲಿ ಕೂಡ ಪ್ರಮುಖವಾಗಿ ವೈಲ್ಡ್ ಆಗಿ ಇರುವಂಥದ್ದು, ಅಂದರೆ ನಾವು ಇದನ್ನು ಸಾಕಾಣಿಕೆ ಮಾಡಲಿಕ್ಕೆ ಹೋಗುವುದಿಲ್ಲ ಅಂಥದ್ರಲ್ಲಿ ಒಂದು ಲಿಟ್ಲ್ ಬಿ ಅಂತೇಳಿ ಬರ್ತದೆ. ಹಾಗೆಯೇ ರಾಕ್ ಬಿ ಅಂತೇಳಿದರೆ ಹೆಜ್ಜೇನು ಅಂಥೇಳಿ, ಸಣ್ಣ ಜೇನು ಮತ್ತು ಹೆಜ್ಜೇನು, ಇದು ಎರಡನ್ನು ನಾವು ಸಾಕಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಸೊ ಯಾವುದನ್ನು ನಾವು ಸಾಕಣೆ ಮಾಡ್ತೇವೆ ಅಂತ ಹೇಳಿದ್ರೆ ಡೊಮೆಸ್ಟಿಕೇಶನ್ ಮಾಡಿರುವಂಥದ್ದು ಏನಿದೆ, ಇಂಡಿಯನ್ ಬಿ, ಭಾರತೀಯ ಜೇನು ನೊಣ ಅಂತ ಹೇಳುವಂಥದ್ದು ಇಂಡಿಯನ್ ಬಿ. ಹಾಗೆಯೇ ಯುರೋಪಿಯನ್ ಬಿ ಅಂತೇಳಿ ಹೇಳ್ತೇವೆ. ಒಂದು ಕಾಲದಲ್ಲಿ ಜೇನಿಗೆ ಸಂಬಂಧಪಟ್ಟಂತೆ ಒಂದು ಭಯಂಕರವಾದ ತಾಯ್ಸಾಕ್ ಬ್ರೂಡ್ ರೋಗ ಬಂದಾಗ ಯುರೋಪಿಯನ್ ದೇಶದಲ್ಲಿದ್ದಂಥ ಜೇನುಹುಳಗಳನ್ನು ಇಲ್ಲಿಗೆ ಪರಿಚಯ ಮಾಡಿಕೊಟ್ಟು ಅವುಗಳು ಸ್ವಲ್ಪ ರೆಸಿಸ್ಟೆನ್ಸ್ ಆಗಿದ್ದ ಕಾರಣ ಅವುಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಇದಾಗಿದೆ. ಸೊ ಆ ಸಂದರ್ಭದಲ್ಲಿ ಬಂದಂತಹ ಹುಳಗಳು ಇಲ್ಲಿಯ ಭಾರತೀಯ ವಾತಾವರಣಕ್ಕೆ ಹೋಗಿಕೊಂಡಿರುವಂಥದ್ದು ಯುರೋಪಿಯನ್ ಬಿ. ಮತ್ತು ಮೂರನೇದು ಸ್ಟಿಂಗ್ಲೆಸ್ ಬಿ ಅಂತ ಹೇಳಿದ್ರೆ ಕಚ್ಚುವುದಿಲ್ಲ. ನಿಮಗೆ ಆಡು ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಮೊಜೆಂಟಿ ಜೇನು ಅಂತ ತಾವು ಕೇಳಿರ್ಬೋದು. ಸಣ್ಣ ಸಣ್ಣ ಸಂಧಿಗಳಲ್ಲಿ ಅಥವಾ ಸಣ್ಣ ಒಂದು ಪೈಪ್ನಲ್ಲಿ ಅವುಗಳು ಸಂಸಾರವನ್ನು ಮಾಡ್ತವೆ. ಸ್ವಲ್ಪ ಜೇನು ಸಿಗ್ತದೆ ಅದರಿಂದ ಕೂಡ. ನೆಕ್ಸ್ಟ್, ಸೊ ಇದು ನಿಮಗೆ ಇಲ್ಲಿ ವಿವರ ಇದೆ. ಲಿಟಲ್ ಬಿ ಅಂತ ನಾನು ಹೇಳಿದೆ, ಇದು ಸಾಕಾಣಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಸಾಮಾನ್ಯವಾಗಿ ಮರಗಳ ಮೇಲ್ಗಡೆಯಲ್ಲಿ ಈ ರೀತಿಯಾಗಿ ಅವುಗಳು ಒಟ್ಟು ಸೇರಿಕೊಂಡು ಗುಂಪಾಗಿ ಇರ್ತವೆ. ಹಾಗೆ ವಾತಾವರಣದಲ್ಲಿ ಪ್ರಕೃತಿಯಲ್ಲಿರುವಂತಹ ಪರಾಗ ಇತ್ಯಾದಿಗಳನ್ನು ಅವು ತಿಂದ್ಕೊಂಡು ಅವುಗಳ ಜೀವನ ಕ್ರಮವನ್ನು ಮಾಡ್ತಾ ಇರ್ತವೆ. ನೆಕ್ಸ್ಟ್, ಇದು ಹೆಜ್ಜೇನು. ಸುಮಾರಷ್ಟು ಮರಗಳ ದೊಡ್ಡ ದೊಡ್ಡ ಮರಗಳ ಮೇಲೆ ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಕಟ್ಟಿರ್ತದೆ. ಬಹಳ ಫೆರೋಷಿಯಸ್ ಅಥವಾ ಹೆಚ್ಚು ಒಂದು ಆಕ್ರಮಣಕಾರಿಯಾದಂತಹ ಗುಣವನ್ನು ಹೊಂದಿರುವಂತಹ ಒಂದು ವರ್ಗ. ಇದನ್ನು ಕೂಡ ನಾವು ಯಾರೂ ಮುಟ್ಟಲಿಕ್ಕೆ ಹೋಗುವುದಿಲ್ಲ. ಇದನ್ನು ಮುಟ್ಟುವಂತಹ ವರ್ಗಗಳು ಜನ ಇದ್ದಾರೆ. ಬಹುಶಃ ಕೆಲವು ತಾವು ಗಮನಿಸಿರ್ಬೋದು, ಕಾಡಿನಲ್ಲಿ ಈ ರೀತಿ ಇದ್ದಂಥ ಹುಳಗಳನ್ನು ಹೋಗಿ ಅದನ್ನು ಡ್ಯಾಮೇಜ್ ಮಾಡಿ ಅವುಗಳನ್ನು ಅದರಿಂದ ಜೇನುವನ್ನು ತೆಗೆದು ಬದುಕನ್ನು ಸಾಗಿಸುವಂತಹ ಒಂದು ಕೆಲವು ಕುಟುಂಬದವರಿದ್ದಾರೆ. ಸೊ ಅಂಥವರು ಇದನ್ನು ಬಳಕೆ ಮಾಡ್ತಾರೆ. ಸಾಮಾನ್ಯ ಜನರು ಇದನ್ನು ಮಾಡಲಿಕ್ಕೆ ಕೃಷಿ ಮಾಡಲಿಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್, ಇದು ನೋಡಿ, ಆಲದ ಮರದ ಮೇಲುಗಡೆ ಈ ರೀತಿಯ ಪೊಟ್ರೆಗಳನ್ನು ಕಟ್ಟಿಕೊಂಡಿರುತ್ತದೆ ಅದು ಕುಟುಂಬಗಳನ್ನು. ಸೊ ಇಲ್ಲಿ ಹತ್ತಿರ ಹೋಗ್ಲಿಕ್ಕೆ ಪಕ್ಕನೆ ಯಾರಾದರೂ ಹೋಗಿ ಕಲ್ಲೇನಾದರೂ ಬಿಸಾಡಿದರೆ ಸಾಕು, ಮತ್ತೆ ಹೆಚ್ಚು ಒಂದು 4-5-6 ಕಡಿಯಿತು ಅಂತೇಳಿ ಆದರೆ ಆಸ್ಪತ್ರೆಗೆ ಸೇರಬೇಕಾದಂತಹ ಒಂದು ಪರಿಸ್ಥಿತಿ ಇರ್ತದೆ. ಅಷ್ಟು ಫೆರೋಷಿಯಸ್ ಆಗಿ ಇರ್ತವೆ ಅವುಗಳು. ನೆಕ್ಸ್ಟ್, ಇದು ನಾವು ಸಾಕುವಾಣೆ ಮಾಡುವಂತಹ ಬಿ, ಇಂಡಿಯನ್ ಬಿ ಅಂತ ಹೇಳಿದ್ವಿ ನಾನಾಗಲೇ. ಸೊ ಜೇನನ್ನು ನಾವು ಸಾಕಣೆ ಮಾಡುವಂಥದ್ದು ತುಡುವೆ ಜೇನು ಅಂತ ಕೂಡ ನಾವು ಇಲ್ಲಿ ಹೇಳ್ತೇವೆ, ತೊಟ್ಟೆ ಜೇನು ಅಂತ ಹೇಳುವಂಥದ್ದು ಇದೆಲ್ಲ ಇದೆ. ನೆಕ್ಸ್ಟ್, ಇದು ಯುರೋಪಿಯನ್ ತಳಿ. ನಾನಾಗಲೇ ಹೇಳಿದೆ, ಇಂಡಿಯನ್ ಬೀಗಿಂತ ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ತಳಿ, ಸ್ವಲ್ಪ ದೊಡ್ಡದು, ಸೈಜ್ನಲ್ಲಿ ಸ್ವಲ್ಪ ದೊಡ್ಡದು. ಇದನ್ನು ಕೂಡ ನಾವು ಪೆಟ್ಟಿಗೆಯಲ್ಲಿ ಇಟ್ಟು ಸಾಕಣೆ ಮಾಡುವಂಥದ್ದು ಇದೆ. ನೆಕ್ಸ್ಟ್, ಇದು ಮೊಜೆಂಟಿ ಜೇನು. ನಾನಾಗಲೇ ಹೇಳಿದೆ ಸ್ಟಿಂಗ್ಲೆಸ್ ಬಿ, ಕಚ್ಚುವುದಿಲ್ಲ ಇದು. ಸೊ ಮೊಜೆಂಟಿ ಜೇನನ್ನು ಕೂಡ ಇದು ಬಹಳ ಸಣ್ಣದು. ನೀವು ಮೊಜೆಂಟಿ ಜೇನನ್ನು ಸಾಕಿದವರು ಬಹುಶಃ ಗೊತ್ತಿರ್ಬೋದು. ಅದನ್ನು ಕಾಲೋನಿಯನ್ನು ನಾವೇನಾದರೂ ಓಪನ್ ಮಾಡಬೇಕಾದ್ರೆ ಸ್ವಲ್ಪ ಕಿವಿಯನ್ನು ಸ್ವಲ್ಪ ನಾವು ಬಟ್ಟೆಯಿಂದ ಅಥವಾ ಸುತ್ತಿಕೊಳ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಕಿವಿ ಒಳಗಡೆ ಎಲ್ಲ ಹೋಗಿ ಒಂದು ಉಪದ್ರ ಮಾಡುವಂಥದ್ದು ಇರ್ತವೆ ಅವುಗಳು. ಕಚ್ಚಲಿಕ್ಕಲ್ಲ, ಆದರೆ ಅವುಗಳಿಗೆ ಹೋಗಿ ಕೂತ್ಕೊಳ್ಳಿಕ್ಕೆ ಒಂದು ವಾಸಸ್ಥಾನದ ರೂಪದಲ್ಲಿ ಅವುಗಳು ಕೂತ್ಕೊಳ್ತವೆ. ಇದು ನಾವು ಹೇಗೆ ಜೇನುಗಳನ್ನು ಈಗ ನ್ಯಾಚುರಲ್ ಆಗಿ ಯಾವುದೋ ಒಂದು ಮರದ ಪೊಟರೆ ಒಳಗಡೆಯೂ ಅವುಗಳು ಈ ರೀತಿಯಾಗಿ ಇರ್ತವೆ. ತಮ್ಮ ಕಾಲೋನಿಯನ್ನು ಅಥವಾ ಕುಟುಂಬವನ್ನು ಅಭಿವೃದ್ಧಿ ಮಾಡಿಕೊಂಡು ಅವುಗಳು ಒಂದು ಬೆಳವಣಿಗೆಯನ್ನು ಕಾಣುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ಬೋದು. ಕೆಲವೊಮ್ಮೆ ಈ ರೀತಿ ಮಡಿಕೆಯಲ್ಲಿ ಕೂಡ ಜೇನು
ನಾವು ಸಾಕಬೇಕು ಅಂತ ಹೇಳಿಲ್ಲ, ಹತ್ತಿರದಲ್ಲಿ ಎಲ್ಲಿಯಾದರೂ ಮಡಿಕೆ ಇದ್ದಲ್ಲಿ ಅಲ್ಲಿ ಬಂದು ಜೇನು ಕೂತಿದ್ರು ಕೂಡ ಈ ರೀತಿಯಾಗಿ ಅವುಗಳು ತಮ್ಮ ಕುಟುಂಬವನ್ನು ಬೆಳೆಸಿ ನಮಗೆ ಅದರಿಂದ ಕೂಡ ನಾವು ಜೇನನ್ನು ತಗೊಳ್ಳಿಕ್ಕೆ ಸಾಧ್ಯ ಉಂಟು. ಕೆಲವೊಮ್ಮೆ ಈ ರೀತಿ ಮರದ ಮೇಲ್ಗಡೆಯೂ ಕೂಡ ಕಟ್ಟುವಂತಹ ಸಾಧ್ಯತೆಗಳು ಇದೆ. ಕೆಲವೊಮ್ಮೆ ಹಾರಿ ಹೋಗಿ ಪೆಟ್ಟಿಗೆಯಲ್ಲಿ ಕಟ್ಟಿರ್ತೇವೆ, ಪಾಲಾಗ್ತದೆ, ಪಾಲಾದಾಗ ನಾವು ನೋಡಿರುವುದಿಲ್ಲ, ರಾಣಿ ಜೇನಿನ ಒಟ್ಟಿಗೆ ಹೋಗಿ ಒಂದು ಕುಟುಂಬ ಒಂದು ಪಾಲು ಹೋಗಿ ಮರದಲ್ಲಿ ಹೀಗೆ ಕೂತ್ಕೊಂಡು ಅಲ್ಲಿ ಮುಂದೆ ಡೆವಲಪ್ ಆಗಿಕೊಂಡು ಆಗುವಂಥದ್ದು ಪರಿಸ್ಥಿತಿಗಳು ಕೂಡ ಸನ್ನಿವೇಶಗಳು ಕೂಡ ಇದೆ. ನೆಕ್ಸ್ಟ್, ಇದು ಜೇನಿನಲ್ಲಿ ಹೇಗೆ ಕಾಲನಿಗಳ ಅಥವಾ ಅವುಗಳ ಒಂದು ಪದರಗಳು ಬೇರೆ ಬೇರೆ ರೀತಿಯಲ್ಲಿ ಮಲ್ಟಿಪಲ್ ಕಾಮ್ಸ್ ಅಂತೇಳಿ ಹೇಳುವಂಥದ್ದು. ಸೊ ಆ ರೀತಿಯಾಗಿ ಹೇಗೆ ಇರ್ತದೆ ಅಂತ ಹೇಳುವಂಥದ್ದು ಜಸ್ಟ್ ನಿಮಗೊಂದು ಪರಿಚಯಾತ್ಮಕವಾಗಿ ಇರುವಂತಹ ಒಂದು ಚಿತ್ರ. ಈಗ ಇಲ್ಲಿ ಜೇನಿಗೆ ಸಂಬಂಧಪಟ್ಟಂತೆ ಬಂದಾಗ ನಮಗೆ ಗೊತ್ತಿರಬೇಕು, ಯಾಕೆಂದರೆ ನಾವು ಜೇನು ಸಾಕಣೆ ಮಾಡಬೇಕು ಅಂತೇಳಿ ಆದರೆ ಆ ಹುಳದ ಪರಿಚಯ ಇರಬೇಕು. ಹುಳದ ಪರಿಚಯ ಇಲ್ಲ ಅಂತೇಳಿದರೆ ನಾವು ಸಾಕಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಗೊತ್ತಿರ್ಬೋದು ಸುಮಾರಷ್ಟು ಜನಕ್ಕೆ, ಹೋಗಿ ಕೈ ಹಾಕಿತು ಅಂತೇಳಿ ಆದರೆ ಪೆಟ್ಟು ತಿಂದೇವು ಅಂತಲೇ ಅರ್ಥ ಅಂತ ಹೇಳಿದ್ದ. ಸೊ ಹಾಗಾಗಿ ಹುಳವನ್ನು ಪರಿಚಯಾತ್ಮಕವಾಗಿ ನೋಡಿಕೊಂಡು ಹೇಗೆ ನಾವು ಅದನ್ನು ಪಳಗಿಸಬೇಕು ಆ ವಿದ್ಯೆಯನ್ನು ನಾವು ಕರಗತ ಮಾಡಿಕೊಂಡ್ರೆ ಜೇನನ್ನು ನಾವು ಸುಲಭದಲ್ಲಿ ಸಾಕಣೆ ಮಾಡಲಿಕ್ಕಾಗ್ತದೆ. ಸೊ ಇಲ್ಲಿ ಇದರಲ್ಲಿ 3 ಜಾತಿಯ ಹುಳಗಳು ಇರ್ತವೆ ಒಂದು ಕಾಲನಿ ಅಥವಾ ಒಂದು ಕುಟುಂಬದಲ್ಲಿ. ಏನು ಅಂತ ಹೇಳಿದ್ರೆ ಕ್ವೀನ್ ಬಿ ಅಂತೇಳಿ ಹೇಳ್ತೇವೆ, ರಾಣಿ ಜೇನು ಅಂತ. ಸೊ ರಾಣಿ ಜೇನು ಇದು ಕೆಲಸ ಏನು ಅಂತ ಹೇಳಿದ್ರೆ ಮೊಟ್ಟೆ ಇಡುವುದು ಮಾತ್ರ, ಅದು ಬೇರೆ ಏನು ಮಾಡೋದಿಲ್ಲ. ಆದರೆ ಆ ಇಡೀ ಕಾಲನಿಯನ್ನು ನಿಯಂತ್ರಣ ಮಾಡುವಂಥದ್ದು ರಾಣಿ. ಹೇಗೆ ನಮ್ಮ ಎಲಿಜಬೆತ್ ಬ್ರಿಟನ್ನಿನ ರಾಣಿಯವರು ಇಡೀ ಸುಮಾರಷ್ಟು ಯುನೈಟೆಡ್ ಕಿಂಗ್ಡಮ್ನ ಇದನ್ನು ನಿಯಂತ್ರಣ ಮಾಡುವಂಥ ಒಂದು ಇದನ್ನಿದ್ರೆ, ಅದೇ ರೀತಿಯಾಗಿ ಈ ಹುಳಗಳು ಕೂಡ ರಾಣಿ ಹುಳಗಳು ಜೇನು ಕುಟುಂಬವನ್ನು ನಿಯಂತ್ರಣ ಮಾಡುವಂತಹ ಒಂದು ಶಕ್ತಿಯನ್ನು ಪಡೆದಿದ್ದಾವೆ. ಆ ಒಂದು ಕುಟುಂಬ ಅಲ್ಲಿ ಇದೆ ಅಂತೇಳಿ ಆದರೆ ಅದರಲ್ಲಿ ಒಂದು ರಾಣಿ ಇರಲೇಬೇಕು. ರಾಣಿ ಇಲ್ಲ ಅಂತ ಹೇಳಿದರೆ ಅಲ್ಲಿ ಕುಟುಂಬ ಇರೋದಿಲ್ಲ. ಸೊ ಇದು ಒಂದು. ಆದರೆ ಅದರದ್ದು ಏನು ಅಂತೇಳಿದರೆ ಬರೀ ಮೊಟ್ಟೆ ಇಡುವಂಥದ್ದು ಮಾತ್ರ. ಎರಡನೇದು ಡ್ರೋನ್ಸ್ ಅಂತ ಹೇಳ್ತೇವೆ ಅಥವಾ ಗಂಡು ನೊಣ ಅಂತೇಳಿ ಹೇಳ್ತೇವೆ. ಇವುಗಳು ಕೂಡ ಅಷ್ಟೇ ರಾಣಿ ಮೊಟ್ಟೆ ಇಡಲಿಕ್ಕೆ ಸಹಕಾರ ಮಾಡುವಂಥ ಹುಳಗಳು ಮಾತ್ರ. ಅವುಗಳಿಂದ ಅದರಿಂದ ಬಿಟ್ಟು ಬೇರೆ ಕೆಲಸ ಆ ಹುಳದಲ್ಲಿ ಇಲ್ಲ. ಮೂರನೇದು ಬರುವಂಥದ್ದು ವರ್ಕರ್ಸ್ ಅಥವಾ ನಾವು ಕೆಲಸಗಾರ ನೊಣಗಳು ಅಂತ ಹೇಳ್ತೇವೆ. ಇವುಗಳಿಗೆ ಮೊಟ್ಟೆ ಇಡುವಂತಹ ಯಾವ ಶಕ್ತಿಯೂ ಇಲ್ಲ. ಆದರೆ ಆ ಕುಟುಂಬ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಪಾಲಿರುವಂಥದ್ದು ಆ ಕೆಲಸಗಾರ ನೊಣಗಳಿಗೆ. ಏನು ಅಂತ ಹೇಳಿದರೆ ಕುಟುಂಬವನ್ನು ಕಟ್ಟುವಂಥದ್ದು, ಕುಟುಂಬವನ್ನು ರಕ್ಷಣೆ ಮಾಡುವಂಥದ್ದು, ಕುಟುಂಬಕ್ಕೆ ಬೇಕಾದ ಆಹಾರ ಸಂಗ್ರಹಣೆ ಮಾಡುವಂಥದ್ದು, ಕುಟುಂಬದಲ್ಲಿರೋದ ಮರಿಹುಳಗಳನ್ನು ಪೋಷಣೆ ಮಾಡುವಂಥದ್ದು, ಆ ನಂತರ ಆ ಮರಿಹುಳಗಳಲ್ಲಿ ಯಾವುದು ರಾಣಿ ಆಗಬೇಕು ಯಾವುದು ಗಂಡು ನೊಣ ಆಗಬೇಕು ಅಂತ ಹೇಳುವಂತಹ ನಿರ್ಧಾರ ತಗೊಂಡು ಅವುಗಳನ್ನು ಅದೇ ರೀತಿಯಾದ ಹುಳಗಳನ್ನಾಗಿ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮತ್ತೆ ಜೇನು ಸಂಗ್ರಹಣೆ ಮಾಡುವಂಥದ್ದು. ಇದಿಷ್ಟೂ ಕೆಲಸಗಳು ಕೂಡ ಕೆಲಸಗಾರ ನೊಣಗಳದ್ದು. ಸೊ ಇದು 3 ವರ್ಗ ಅಲ್ಲಿ ಇರುವಂಥದ್ದು. ಇದನ್ನು ನಾವು ತಿಳ್ಕೊಳ್ಬೇಕು. ನೆಕ್ಸ್ಟ್, ಯಾವಾಗ ಎಲ್ಲಿ ಜೇನು ಸಾಕಣೆಯನ್ನು ನಾವು ಮಾಡಬೇಕು ಹೇಳುವಂಥದ್ದು ಗೊತ್ತಿರಬೇಕು. ಹೇಗೆ ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆಯ ಜಾಗ ಇರಬೇಕು, ಗುಡ್ ಲೊಕೇಶನ್ ಇರಬೇಕು. ಗುಡ್ ಲೊಕೇಶನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನೋಡಿ ಹೇಳಿದೆ. ನೆಕ್ಸ್ಟ್, ರಿಚ್ ಸೋರ್ಸ್ ಆಫ್ ನೆಕ್ಟರ್ ಆ್ಯಂಡ್ ಪೋಲನ್, ಮಕರಂದ ಮತ್ತು ಪರಾಗ ಹೆಚ್ಚು ಸಿಗುವಂತಹ ಪ್ರದೇಶ ಜೇನು ಸಾಕಣೆ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಪ್ರದೇಶ. ಕಾಡು ಪ್ರದೇಶ ಇರ್ಬೋದು, ಒಳ್ಳೆಯ ತೋಟಗಳು ಇರ್ಬೋದು, ಬೇರೆ ಬೇರೆ ರೀತಿಯ ಜಾತಿಯ ಗಿಡಗಳಿರುವಂತಹ ತೋಟಗಳು ಇರುವಂಥದ್ದು ಬಹಳ ಒಳ್ಳೆಯದು. ಇನ್ನು ಏಕಜಾತಿಯ ಉದಾಹರಣೆಗೆ ರಬ್ಬರ್ ತೋಟದಲ್ಲಿ ಕೂಡ ಒಳ್ಳೆಯ ಜೇನು ಸಂಗ್ರಹಣೆ ಮಾಡಲಿಕ್ಕೆ ಆಗ್ತದೆ. ಆದರೆ ಏನು ಅಂತ ಹೇಳಿದ್ರೆ ಒಂದೇ ಗಿಡದಿಂದ ಹೆಚ್ಚಾಗಿ ಸಂಗ್ರಹಣೆ ಆಗುವಂತಹ ರೀತಿಯದ್ದಾಗ್ತದೆ. ಔಷಧೀಯ ಗುಣದ ಇದಕ್ಕೆ ಹೋದಾಗ ವಿವಿಧ ಜಾತಿಯ ಮರಗಳಿಂದ ಸಂಗ್ರಹವಾದಂಥ ಪರಾಗ ಮತ್ತು ಮಕರಂದದಿಂದ ಉತ್ಪನ್ನವಾದಂತಹ ಜೇನು ಅತ್ಯುತ್ತಮ ಗುಣಮಟ್ಟವನ್ನು ಹೊಂದಿರ್ತದೆ. ಆದರೆ ಒಂದೇ ಗಿಡದಿಂದ ಒಂದೇ ಜಾತಿಯ ಮರಗಳಿಂದ ಸಂಗ್ರಹಣೆ ಮಾಡಿದ ಜೇನನ್ನು ಮಾಡಿದಂಥ ಇದರಿಂದ ಉತ್ಪತ್ತವಾದಂಥ ಜೇನು ಸ್ವಲ್ಪ ಮಟ್ಟಿಗೆ ಗುಣಮಟ್ಟದಲ್ಲಿ ಪೋಷಣೆಯ ದೃಷ್ಟಿಯಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಔಷಧೀಯ ಗುಣಗಳ ಮಟ್ಟಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಅದಕ್ಕಿಂತ ನಾನಾಗ ಹೇಳಿದೆಲ್ಲ ವಿಭಿನ್ನ ರೀತಿಯ ಪರಾಗದಿಂದ ಸಂಗ್ರಹವಾದಂಥ ಜೇನಿಗಿಂತ ಸ್ವಲ್ಪ ಗುಣಮಟ್ಟ ಕಡಿಮೆ ಇರ್ತದೆ.
ಪ್ರೊಟೆಕ್ಷನ್ ಫ್ರಮ್ ವಿಂಡ್ ಆ್ಯಂಡ್ ವೈಲ್ಡ್ ಆ್ಯನಿಮಲ್ಸ್, ಗಾಳಿಯಿಂದ ಅವುಗಳಿಗೆ ತಡೆಯಬೇಕು, ಹಾಗೆಯೇ ಕಾಡು ಪ್ರಾಣಿಗಳಿಂದ ತಡೆಯಬೇಕಾಗ್ತದೆ. ಸೊ ಅಂಥ ಪ್ರದೇಶಗಳನ್ನು ನಾವು ಜೇನು ಕೃಷಿಗೆ ಆಯ್ಕೆ ಮಾಡ್ಕೊಳ್ಬೋದು, ಮಾಡ್ಬೋದು. ಯಾವಾಗ ಮಾಡಬೇಕು ಯಾವಾಗ ಅಂತ ಹೇಳಿದರೆ, ನಾವು ಹೋಗಿ ಮಳೆಗಾಲದಲ್ಲಿ ನಾವು ಜೇನು ಕೃಷಿ ಮಾಡ್ತೇವೆ ಅಂತ ಹೊರಡಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಸೊ ಏನಿದ್ರೂ ಕೂಡ ಮಳೆಗಾಲ ಕಳೆದ ನಂತರ ಮಳೆ ಬರುವ ಪೂರ್ವದಲ್ಲಿ ನಾವು ಹೊಸದಾಗಿ ಜೇನು ಕೃಷಿಯನ್ನು ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದರಲ್ಲಿ ಕೂಡ ಆಗಸ್ಟಿನಿಂದ ಡಿಸೆಂಬರ್ ತನಕದ ಅವಧಿಯಲ್ಲಿ ನಾವು ಹೊಸ ಜೇನು ಕುಟುಂಬವನ್ನು ನಾವು ತಂದು ಸಾಕಣೆ ಮಾಡುವಂಥದ್ದು ಬಹಳ ಒಳ್ಳೆಯ ವಿಧಾನ, ಸಮಯ. ಹೇಗೆ ನಾವು ಕಾಲನಿಯನ್ನು ತರಬೇಕು, ಎಲ್ಲಿ ಸಿಗ್ತದೆ? ಎರಡು ದಾರಿ. ಒಂದು, ನಾನಾಗಲೇ ಹೇಳಿದ ತೋರಿಸಿದೆ ನಿಮಗೆ, ಕೆಲವೊಮ್ಮೆ ಮರದ ಪೊಟರೆಗಳೆಲ್ಲ ಎಲ್ಲೋ ಇರ್ತದೆ, ಅದನ್ನು ಹಿಡ್ಕೊಂಡು ಬಂದು ನಾವು ಪೆಟ್ಟಿಗೆಯಲ್ಲಿ ಇಟ್ಟು ಕಾಲನಿಯನ್ನು ನಾವು ಅಭಿವೃದ್ಧಿ ಮಾಡ್ಬೋದು, ಒಂದು ವಿಧಾನ. ಇನ್ನೊಂದು, ಅಭಿವೃದ್ಧಿ ಮಾಡ್ತಿರುವಂಥ ಕೃಷಿಕರಿದ್ದಾರೆ, ಅವರಿಂದ ನಾವು ಅದನ್ನು ತಗೊಳ್ಬೋದು. ಸೊ ಎರಡು ರೀತಿಯಲ್ಲಿ ನಾವು ಆ ಕುಟುಂಬಗಳನ್ನು ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ನೆಕ್ಸ್ಟ್, ಸೊ ಇಲ್ಲಿ ಹೇಗೆ ಇದು ಅಂತ ಹೇಳುವಂಥದ್ದು ನಾನು ತೋರಿಸ್ತೇನೆ. ಜಸ್ಟ್ ನೋಡಿ, ಜರ್ನಿ ಫ್ರಮ್ ನೆಸ್ಟ್ ಟು ದಿ ಏಪಿಯರಿ. ನೆಸ್ಟ್ ಅಂತ ಹೇಳಿದರೆ ಎಲ್ಲಿ ಕಾಲನಿ ಇದೆ, ನೈಸರ್ಗಿಕವಾಗಿ ಎಲ್ಲಿ ಕಾಲನಿ ಇದೆ ಅಲ್ಲಿಂದ ನಾವು ಏಪಿಯರಿ ಅಂತ ಹೇಳಿದರೆ ಜೇನು ಸಾಕಣೆ ಮಾಡುವಂತಹ ಪ್ರದೇಶ, ಯಾಕೆ ಹೇಗೆ ನಾವು ವರ್ಗಾವಣೆಯ ಪ್ರಕ್ರಿಯೆ ಆಗ್ತದೆ ಅಂತ ಹೇಳುವಂಥದ್ದು ತೋರಿಸ್ತೇನೆ. ಇಲ್ಲಿ ನೋಡಿ, ಅಲ್ಲಿ ನೈಸರ್ಗಿಕವಾಗಿರುವಂಥ ಗೂಡು ಒಂದು ಕಾಣ್ತದೆ. ಆ ಗೂಡಿನಿಂದ ನೆಕ್ಸ್ಟ್ ಮಾಡಿ. ಸೊ ಆ ಗೂಡಿನಿಂದ ನಾವು ಅದರ ಒಂದು ಏನು ಕೋಂಬ್ ಅಥವಾ ಏನು ಜೇನು ಕಟ್ಟಿರುತ್ತದಲ್ಲ, ಅದನ್ನು ನಾವು ತೆಗೆದು ನಾವು ಒಂದು ಫ್ರೇಮಿಗೆ ನಾವು ಫಸ್ಟಿಗೆ ವರ್ಗಾವಣೆಯನ್ನು ನಾವು ಮಾಡ್ತೇವೆ. ಜೇನು ಫ್ರೇಮಿಗೆ ವರ್ಗಾವಣೆಯನ್ನು ಮಾಡ್ತೇವೆ. ಫ್ರೇಮ್ನಿಂದ ನಂತರ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಹುಳಗಳನ್ನು ಕೂಡ ತೆಗೆದು ಗೂಡಿಗೆ ನಾವು ವರ್ಗಾವಣೆಯನ್ನು ಕೊಡುವಂಥದ್ದು. ಆ ಸಂದರ್ಭದಲ್ಲಿ ಹುಳಗಳನ್ನು ತೆಗೆಯುವ ಸಂದರ್ಭದಲ್ಲಿ ಸ್ವಲ್ಪ ರಾಣಿ ಜೇನು ಕೂಡ ಬರುವಂತಹ ರೀತಿಗೆ ನಮ್ಮ ಗಮನ ಇರಬೇಕು. ರಾಣಿ ಜೇನನ್ನು ಐಡೆಂಟಿಫೈ ಮಾಡಿ ಹುಳಗಳನ್ನು ಸ್ವಲ್ಪ ತೆಗೆದು ಈ ಕಡೆ ಗೂಡಿಗೆ ಕೊಟ್ಟಾಗ ನೆಕ್ಸ್ಟ್ ನೋಡಿ, ಬಾಕಿ ಎಲ್ಲ ಹುಳಗಳು, ಸುತ್ತಲಿನ ಹುಳಗಳೆಲ್ಲ ಗೂಡಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ರೀತಿಯಾಗಿ. ಯಾಕೆಂತ ಹೇಳಿದ್ರೆ ರಾಣಿ ಅಲ್ಲಿಂದ ಹೊರಟು ಇಲ್ಲಿಗೆ ಬಂತು ಅಂತೇಳಿ ಆದ ಕೂಡಲೇ ಎಲ್ಲ ಹುಳಗಳು ನಿರಂತರವಾಗಿ ವರ್ಗಾವಣೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಈ ರೀತಿಯಾಗಿ ಗೂಡಿಗೆ ಬಂದ ನಂತರ ಆ ಗೂಡಿನ ಮುಚ್ಚಳ ಅದಕ್ಕೆ ಮುಚ್ಚಲಿಕ್ಕುಂಟು. ಯಾಕೆಂತ ಹೇಳಿದ್ರೆ ಮತ್ತೆ ಪುನಃ ರಾಣಿ ಅಲ್ಲಿಂದ ಹೊರಗೆ ಹೋಗಬಾರ್ದು. ಸೊ ಆ ರೀತಿಯಾಗಿ ನಾವು ಭದ್ರಪಡಿಸಿಕೊಂಡು ಅದನ್ನು ನಾವು ಮುಂದಿನ ಹಂತ ನೆಕ್ಸ್ಟ್ ತೋಟದಲ್ಲಿ ನಾವು ಎಲ್ಲಿ ಜೇನು ಸಾಕಣೆ ಮಾಡ್ತೇವೆ ಅಲ್ಲಿ ಕೊಂಡೋಗಿ ಆ ಪೆಟ್ಟಿಗೆಯನ್ನು ಇಡಬಾರ್ದು. ಸಾಮಾನ್ಯವಾಗಿ ನಾವು ಎಲ್ಲಿಂದ ಗೂಡು ಸಂಗ್ರಹಣೆ ಮಾಡ್ತೇವೆ ಹುಳಗಳನ್ನು, ಅಲ್ಲಿಂದ ನಾವು ಇಡುವಂಥ ಸ್ಥಳ ಕನಿಷ್ಠ 1 ಕಿಲೋಮೀಟರ್ ಆದರೂ ವ್ಯತ್ಯಾಸ ಇರಬೇಕಾಗ್ತದೆ. 1 ಕಿಲೋಮೀಟರ್ ದೂರಕ್ಕಾದರೂ ನಾವು ಕೊಂಡೋಗಿ ಸಾಕಣೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಪುನಃ ಕೆಲವೊಮ್ಮೆ ಹುಳಗಳು ವಾಪಸ್ ಅದ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆ ಇರ್ತದೆ ಅಂತ ಹೇಳುವಂಥಕ್ಕೋಸ್ಕರ. ನೆಕ್ಸ್ಟ್ ಆಯಿತು, ಜೇನು ಕೃಷಿ ಯಾಕೆ ಮಾಡಬೇಕು ಅಂತೇಳಿ. ಒಂದನೇದು ನೋಡಿ, ಪರಾಗಸ್ಪರ್ಶವನ್ನು ಉತ್ತೇಜನ ಮಾಡಲಿಕ್ಕೆ. ಪರಾಗಸ್ಪರ್ಶ ಉತ್ತೇಜನ ಅಂತ ಹೇಳಿದರೆ ಏನು? ಬಹಳವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ಮತ್ತು ಕೃಷಿ ಬೆಳೆಗಳಲ್ಲಿ ಒಂದು ಹೂವಿನ ಗಂಡು ಭಾಗ ಇನ್ನೊಂದು ಹೂವಿನ ಹೆಣ್ಣು ಭಾಗ ಒಟ್ಟಿಗೆ ಸೇರಿದಾಗ ಮಾತ್ರ ನಮಗೆ ಬೆಳೆ ಉತ್ಪನ್ನ ಆಗುವಂಥದ್ದು. ಸೊ ಈ ಪ್ರಕ್ರಿಯೆಯನ್ನು ಸರಾಗವಾಗಿ ಮಾಡುವಂಥದ್ದು ಜೇನುಹುಳಗಳು. ಬಹಳಷ್ಟು ಜೇನುಹುಳಗಳು ಈ ಕ್ರಿಯೆಯನ್ನು ಮಾಡುವಂಥದ್ದು. ಸೊ ಹಾಗಾಗಿ ನಾವು ಇದನ್ನು ನಾವು ಪರಾಗಸ್ಪರ್ಶ ಅಂತ ಹೇಳಿದ್ವಿ. ಆ ಪರಾಗಸ್ಪರ್ಶ ಕ್ರಿಯೆಯನ್ನು ನಾವು ಹೆಚ್ಚು ಮಾಡಲಿಕ್ಕೋಸ್ಕರ ನಾವು ಜೇನುಹುಳಗಳನ್ನು ಹೆಚ್ಚು ಸಾಕಣೆ ಮಾಡಿದರೆ ಪರಾಗಸ್ಪರ್ಶ ಕ್ರಿಯೆ ನೈಸರ್ಗಿಕವಾಗಿ ಬಹಳ ಚೆನ್ನಾಗಿ ಆಗ್ತದೆ. ಅದರ ಮೂಲಕ ಏನಾಗ್ತದೆ, ಕೃಷಿಕರಲ್ಲಿ ಬೆಳೆ ಉತ್ಪನ್ನ ಜಾಸ್ತಿ ಆಗ್ತದೆ. ಬೆಳೆ ಉತ್ಪನ್ನ ಜಾಸ್ತಿ ಆಯಿತು ಅಂತ ಹೇಳಿದರೆ ಆದಾಯ ಜಾಸ್ತಿ ಆಗ್ತದೆ. ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಅವರ ಸಬಲೀಕರಣ ಸಾಧ್ಯ ಆಗ್ತದೆ ಹೇಳುವಂಥದ್ದು. ಎರಡನೇದು ಉದ್ದಿಮೆಯಾಗಿ ಅಂತ ಹೇಳಿದರೆ ಬರೀ ಪರಾಗಸ್ಪರ್ಶ ಮಾತ್ರವಲ್ಲ, ಅಲ್ಲಿ ನಮಗೆ ಜೇನು ಸಂಗ್ರಹ ಆಗ್ತದೆ. ಜೇನು ಸಂಗ್ರಹ ಆಗ್ಬೋದು, ಜೇನು ಪರಾಗ ಸಂಗ್ರಹ ಮಾಡ್ಬೋದು, ಜೇನು ವಿಷ ಸಂಗ್ರಹ ಮಾಡ್ಬೋದು, ಜೇನು ಮಕರಂದ ಸಂಗ್ರಹ ಮಾಡ್ಬೋದು, ಜೇನು ಮೇಣ ಸಂಗ್ರಹ ಮಾಡ್ತೀವಿ. ಇದಿಷ್ಟು ಕ್ರಿಯೆಗಳು ಇದರಲ್ಲಿ ಆಗ್ತದೆ. ಸೊ ಆ ರೀತಿ ಆದಾಗ ಪ್ರತಿಯೊಂದು ಇದರಿಂದಲೂ ಕೂಡ ನಿಮಗೆ ಉತ್ಪನ್ನ ಆದಾಯ ಬರುವಂಥದ್ದು, ನಿಮ್ಮ ಕೌಟುಂಬಿಕ ಭದ್ರತೆ ಆಗ್ತದೆ. ಸೊ ಆ ಮೂಲಕ ನಿಮ್ಮ ಆರ್ಥಿಕ ಬೆಳವಣಿಗೆ, ಸಾಮಾಜಿಕವಾಗಿ ನಿಮ್ಮ ಬೆಳವಣಿಗೆ ಸಾಧ್ಯ ಆಗ್ತದೆ ಹೇಳುವಂಥದ್ದು. ಇನ್ನು ಪೌಷ್ಟಿಕತೆಯ ಇದರಲ್ಲಿ ಬಂದಾಗ ಅತ್ಯುತ್ತಮವಾದಂತಹ ಔಷಧಿ ಗುಣವನ್ನು ಹೊಂದಿರುವಂತಹ, ಪೌಷ್ಟಿಕತೆಯನ್ನು ಹೊಂದಿರುವಂತಹ ಒಂದು ಅಮೂಲ್ಯವಾದಂತಹ ವಸ್ತು ಜೇನು.
ಹಾಗಾಗಿ ಮನೆಯಲ್ಲಿ ನಾವು ಬಳಕೆ ಮಾಡ್ತಾ ಹೋದಾಗ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಕೂಡ ಜೇನಿನ ಬಳಕೆಯಿಂದಾಗಿ ನಮ್ಮ ಪೌಷ್ಟಿಕತೆಯ ಅಭಿವೃದ್ಧಿಯು ಅಥವಾ ಬೆಳವಣಿಗೆಯು ಚೆನ್ನಾಗಿ ಆಗ್ತದೆ ಇಡುವಂಥದ್ದು. ಈ ನಂತರ ಇರುವಂತಹ ಸ್ಥಳಾವಕಾಶದ ಸದ್ಬಳಕೆ ಮತ್ತು ಮನೆಯಲ್ಲಿರುವಂತಹ ಉಳಿಕೆ ಸಮಯ ಮತ್ತು ಕೂಲಿಯ ಬಳಕೆ. ಈಗ ನಮ್ಮ ಮನೆಯಲ್ಲಿ ಜನ ಇದ್ದೇವೆ, ಯಾರೋ ಒಬ್ಬರು ಹೊರಗೆ ಹೋಗ್ತಾರೆ, ಬಾಕಿಯವರು ಸ್ವಲ್ಪ ಸಮಯ ಇರ್ತದೆ ಅವರಿಗೆ, ಅವರನ್ನು ಉಪಯೋಗ ಮಾಡಿಕೊಂಡು ನಾವು ಜೇನು ಸಾಕಾಣಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಹೆಚ್ಚೇನು ಅದು ಇಡೀ ದಿವಸ ಅದರ ಹತ್ತಿರ ಹೋಗಿ ಕೂತ್ಕೊಳ್ಳುವಂಥದ್ದು ಏನೂ ಇರೋದಿಲ್ಲ. ಅವುಗಳ ಪಾಡಿಗೆ ಕೆಲಸ ಮಾಡಿಕೊಂಡಿರ್ತವೆ. ನಾವು ಗಮನ ಹರಿಸಿಕೊಂಡಿದ್ದರೆ ಆಯ್ತು ಅಂತ ಹೇಳಿದ್ರೆ ಪರಕೀಯವಾಗಿ ಯಾವುದೇ ವಸ್ತುಗಳು ಅಥವಾ ಇದು ಕೀಟಗಳು ಅವುಗಳಿಗೆ ಡ್ಯಾಮೇಜ್ ಮಾಡ್ತಿಲ್ಲ, ಅಥವಾ ಅವುಗಳಿಗೆ ಬೇಕಾದಂಥ ಸಮಯಕ್ಕೆ ಸರಿಯಾಗಿ ನಾವು ವ್ಯವಸ್ಥೆಗಳನ್ನು ಸಜ್ಜುಗೊಳಿಸಿ ಕೊಡ್ತಾ ಇದ್ದೇವೆ ಹೇಳುವಂಥದ್ದನ್ನು ಮಾತ್ರ ನಾವು ಗಮನಿಸಿಕೊಂಡಿದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಏನೇನು ಬೇಕು? ಈಗ ನಿಮಗೆ ಒಂದು ಇಲ್ಲಿ ಎದುರುಗಡೆಗೆ ನಾವು ಇಟ್ಟಿದ್ದೇವೆ ಒಂದು ಜೇನು ಪೆಟ್ಟಿಗೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಈ ರೀತಿಯಾದಂತಹ ಒಂದು ಪೆಟ್ಟಿಗೆ ತಮಗೆ ಏನು ಕೃಷಿ ಮಾಡಲಿಕ್ಕೆ ಬೇಕಾಗ್ತದೆ. ಇದರಲ್ಲಿ 3-4 ವಿಭಾಗ ಇದೆ. ಅಡಿ ಹಲಗೆ ಅಂತ ಹೇಳ್ತೇವೆ, ಇದು ತಳಭಾಗದಲ್ಲಿ ಅದನ್ನು ಸಪೋರ್ಟ್ ಮಾಡುವಂಥದ್ದು. ಇದು ಮೇಯ್ನ್ ಆಗಿ ಬ್ರೂಡ್ ಚೇಂಬರ್ ಅಂತ ಹೇಳ್ತೇವೆ. ಬ್ರೂಡ್ ಚೇಂಬರ್ ಅಂತ ಹೇಳಿದ್ರೆ ಮರಿ ಇತ್ಯಾದಿಗಳು ಪ್ರಾಥಮಿಕವಾಗಿ ಇರುವಂತಹ ಜಾಗ ಇದು. ಇದರ ನಂತರ ಇಲ್ಲಿ ಸೂಪರ್ ಚೇಂಬರ್ ಅಂತ ಹೇಳ್ತೇವೆ. ಸೂಪರ್ ಚೇಂಬರ್ ಅಂತ ಹೇಳಿದ್ರೆ ಜೇನು ಸಂಗ್ರಹವಾಗುವಂಥ ಕಾಲ ಯಾವಾಗ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೆಲವು ಹೆಚ್ಚಿನ ಕಡೆಗಳಲ್ಲಿ ಜನವರಿ ನಂತರ, ಆದರೆ ಕೆಲವು ಕಡೆಗಳಲ್ಲಿ ನವಂಬರ್ ಡಿಸೆಂಬರಲ್ಲಿ ಕೂಡ ಜೇನು ಸಂಗ್ರಹಣೆ ಆಗ್ತದೆ. ಯಾಕೆಂದರೆ ಯಥೇಚ್ಛವಾಗಿ ಪರಾಗ ಮತ್ತು ಮಕರಂದ ಸಿಗ್ತದೆ ಅಂತೇಳಿ ಆದಾಗ ಹುಳಗಳು ಹೋಗಿ ನೊಣಗಳು ಹೋಗಿ ಅವುಗಳನ್ನು ತಗೊಂಡು ಬಂದು ಗೂಡಿನಲ್ಲಿ ಸಂಗ್ರಹಣೆ ಮಾಡುವಂಥದ್ದು ಮಾಡುತ್ತದೆ. ಒಂದು ಸಲ ನಮ್ಮ ಬ್ರೂಡ್ ಚೇಂಬರ್ ಚೆನ್ನಾದ ರೀತಿಯಲ್ಲಿ ಬೆಳವಣಿಗೆ ಆಯಿತು ಅಂತೇಳಿ ಆದರೆ ಜೇನನ್ನು ಈ ಮೇಲಿನ ಸೂಪರ್ ಚೇಂಬರಲ್ಲಿ ಸಂಗ್ರಹಣೆ ಮಾಡುತ್ತದೆ. ಇದು ಮೇಲಿನ ಮುಚ್ಚಳ. ಈ ಪ್ರತಿಯೊಂದು ಚೇಂಬರಲ್ಲಿ ಈ ರೀತಿಯಾದಂತಹ ಮರದ ಫ್ರೇಮ್ ಇರ್ತದೆ. ಆ ಫ್ರೇಮನ್ನು ಬಳಕೆ ಮಾಡಿಕೊಂಡು ಅವುಗಳು ತಮ್ಮ ಕೂಮುಗಳನ್ನು ಕಟ್ಟುವಂಥದ್ದು ಕ್ರಿಯೆಯನ್ನು ಅವು ಮಾಡ್ತಾ ಹೋಗ್ತವೆ. ಸೊ ಇದು ಅದಕ್ಕೆ ಒಂದು ಸ್ಟ್ಯಾಂಡ್ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ಸ್ಟ್ಯಾಂಡ್ನಲ್ಲಿ ನಾವು ನೀರನ್ನು ಕೆಳಗಡೆ ನಿಲ್ಲೋದ್ರ ಮೂಲಕ ಇರುವೆಗಳು ಮೇಜರ್ ಆಗಿ, ಯಾಕೆಂತ ಹೇಳಿದ್ರೆ ಅವುಗಳಿಗೂ ಕೂಡ ಆಕ್ರಮಣ ಮಾಡುವಂತಹ ನೈಸರ್ಗಿಕವಾಗಿ ಆಕ್ರಮಣ ಮಾಡುವಂಥ ಸುಮಾರಷ್ಟು ಜೀವಿಗಳಿದ್ದಾವೆ. ಈ ನಿಮ್ಮ ಇದು ಹಲ್ಲಿ ಇರ್ಬೋದು, ಅಥವಾ ಇರುವೆಗಳು, ಕೆಂಪಿರುವೆ, ಆಮೇಲೆ ಕೆಲವು ಕಣಜದ ಹುಳ ಅಂತ ಹೇಳ್ತೇವೆ. ಈ ರೀತಿಯಾಗಿ ಹುಳಗಳು ಅವುಗಳನ್ನು ಹಿಡಿದು ತಿನ್ನುವಂಥದ್ದು ಇರುತ್ತೆ. ಅವುಗಳಿಂದ ನಾವು ರಕ್ಷಣೆಯನ್ನು ಒದಗಿಸಬೇಕು. ಅದಕ್ಕೆ ಸ್ಟ್ಯಾಂಡನ್ನು ನಾವು ಮೇಯ್ನ್ ಆಗಿ ಮಾಡಿಕೊಂಡು ಆ ಮೂಲಕ ಕೆಲವು ರಕ್ಷಣೆ ಒದಗಿಸುವಂಥ ಕಾರ್ಯವನ್ನು ನಾವು ಮಾಡ್ಬೋದು. ಸೊ ಈ ರೀತಿಯಾದಂತಹ ಪೆಟ್ಟಿಗೆಯನ್ನು ಮೂಲದಲ್ಲಿ ನಾವು ಏನು ಸಾಕಾಣಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕಾಲನಿ ಅಥವಾ ತೊಡ್ಡೆ ಅಥವಾ ನೊಣದ ಕುಟುಂಬ ಅದರ ಪೆಟ್ಟಿಗೆ ಬೇಕು. ಈಗ ಇರುವಂಥದ್ದು ಅದು ಖಾಲಿ ಪೆಟ್ಟಿಗೆ. ಯಾಕೆಂತ ಹೇಳಿದ್ರೆ ಪೆಟ್ಟಿಗೆ ನೊಣ ಇರುವಂಥ ಪೆಟ್ಟಿಗೆ ಅಂದರೆ ನೀವ್ಯಾರು ಇಲ್ಲಿರುವುದಿಲ್ಲ, ಅವುಗಳು ಮಾತ್ರ ಇರ್ತವೆ ಇಲ್ಲಿ. ಆಮೇಲೆ ಮಕರಂದ ಮತ್ತು ಪರಾಗ ಲಭ್ಯತೆ ಇರುವಂಥ ಸ್ಥಳ. ಇದು ಪ್ರಥಮವಾಗಿ ಹೇಳಿದೆ, ಎಲ್ಲಿ ನಾವು ಜೇನು ಸಾಕಣೆ ಮಾಡ್ಬೋದು ಅಂತ ಹೇಳುವಂಥದ್ದು, ಎಲ್ಲಿ ಮಕರಂದ ಮತ್ತು ಪರಾಗ ಜಾಸ್ತಿ ಸಿಗ್ತದೆ ಅಂತಲ್ಲಿಯೇ ನಾವು ಜೇನು ಸಾಕಣೆಯನ್ನು ಮಾಡಬೇಕಾಗ್ತದೆ. ಮತ್ತು ಮೇಯ್ನಾಗಿ ಬೇಕಾಗಿರುವಂಥದ್ದು ಜೇನು ಸಾಕಣೆ ಮಾಡಬೇಕಂತ ಹೇಳುವಂತಹ ಮನಸ್ಸು ಮತ್ತು ಧೈರ್ಯ. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಜೇನು ಸಾಕಣೆ ಮಾಡಿ ಅಂತ ಹೇಳುವಾಗ ಸುಮಾರಷ್ಟು ಜನರದ್ದು ಫಸ್ಟಿಗೆ ಬರೋದು ಎಂಕ್ಲೆಡ್ದು ಪುರ ಅವು ಆಪುಂಡ ಐನು ಪುರ ಸಾಂಖ್ಯರ ಸಾಧ್ಯ ಉಂಟ ಅಂತ ಹೇಳುವಂಥದ್ದು. ಆ ರೀತಿಯ ಭಾವನೆ ಇದ್ದರೆ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಜೇನು ಸಾಕಣೆ ಮಾಡ್ತೇನೆ, ಕಷ್ಟ ಉಂಟು. ಯಾಕೆಂತ ಹೇಳಿದ್ರೆ ಹೋಗಿ ಪೆಟ್ಟು ತಿಂದುಬೇಕಾಗಿ ಬರ್ಬೋದು, ಮುಖ ಎಲ್ಲ ಒಂದು ದಿವಸ ದಪ್ಪ ಆಗಿಕೊಂಡು ಇದೇನಪ್ಪ ಹೊಸ ವೇಷ ಅಂತ ಹೇಳುವಂಥ ಪರಿಸ್ಥಿತಿಯೂ ಬರ್ಬೋದು. ಅದನ್ನೆಲ್ಲವೂ ಎದುರಿಸಿಕೊಂಡು ನಾನು ಜೇನು ಸಾಕಣೆ ಮಾಡ್ತೇನೆ ಅಂತ ಹೇಳುವಂಥ ಮನಸ್ಸು ಬೇಕು, ಹಾಗೆ ಧೈರ್ಯವೂ ಬೇಕು. ಅದು ಎರಡು ಇದ್ದರೆ ಖಂಡಿತ ಜೇನು ಸಾಕಣೆ ಮಾಡಲಿಕ್ಕೆ ಆಗ್ತದೆ. ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ ನಿಮ್ಮೆಲ್ಲರಲ್ಲಿ ಆ ಧೈರ್ಯ ಉಂಟು, ಆ ಮನಸ್ಸು ಉಂಟು. ಹಾಗಾಗಿ ನೀವು ಇವತ್ತಿಲ್ಲಿದ್ದೀರಿ. ಜೇನು ಸಾಕಾಣಿಕೆಯಲ್ಲಿ ಬಳಸುವಂಥ ಸಾಮಗ್ರಿಗಳು ಏನೇನು ಸಾಮಗ್ರಿ ಈಗಾಗಲೇ ಹೇಳಿದೆ. ಪೆಟ್ಟಿಗೆ ಸ್ಟ್ಯಾಂಡ್ ಇರ್ಬೋದು, ಮುಂದಕ್ಕೆ ಬೇಕಾದಂತಹ ಮುಖ ಪರದೆ ಹಾಕೊಳ್ಳುವಂಥದ್ದು, ಜಸ್ಟ್ ಪ್ರೊಟೆಕ್ಷನಿಗೋಸ್ಕರ ನಮಗೆ ಮುಖ ಪರದೆ ಬೇಕಾಗ್ಬೋದು. ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಫ್ರೇಮ್ ತೋರಿಸಿದೆಲ್ಲ, ಆ ಫ್ರೇಮ್ನಲ್ಲಿ ಅವುಗಳಿಗೆ ಸ್ವಲ್ಪ ಸುಲಭ ಮಾಡಿಕೊಡ್ಲಿಕ್ಕೆ ಮೇಣದ ಹಾಳೆಯನ್ನು ಹಾಕಬೇಕಾಗ್ತದೆ. ಸೊ ಈ ರೀತಿಯಾಗಿ ಕೆಲವು ಪರಿಕರಗಳು ಇದೆ, ಅವುಗಳನ್ನು ನಾವು ಹೊಂದಿಸಿಕೊಳ್ಬೇಕಾಗ್ತದೆ. ಸರಿ, ಇದಿಷ್ಟು ನಿಮಗೆ ಪರಿಚಯ